Hello friends, good morning, Suprabhatam. Welcome to AshwiniVlogs. ನಾನು ನಿಮ್ಮ ಪ್ರೀತಿ ಅಶ್ವಿನಿ. Welcome to AshwiniVlogs. ಈಗ ಸಿಚುವೇಶನ್ ಹೇಗೆ ಅಂತ ಹೇಳಿದ್ರೆ ಹಾಲು ಕರೆದು ನನ್ನ ಫಸ್ಟ್ ಇದು ವರ್ಕ್ ಎಲ್ಲ ಆಗೀಗ ನನ್ನ ಕಿಚನ್ ಒಳಗಿಂದ ಮಾತಾಡ್ತಾ ಇದ್ದೇನೆ. ನಮ್ಮ ಈ ಪ್ಯೂರಿಫೈಯರ್ ಉಂಟಲ್ಲ ಇದರಲ್ಲಿ ಕೆಸರು ತುಂಬಿ ಕಂಟಿನ್ಯೂಸ್ ನೀರು ಬೀಳ್ತಾ ಉಂಟು ಹೊರಗೆ. ತುಂಬ ನೀರು ವೇಸ್ಟ್ ಆಗ್ತಾ ಉಂಟು. ಇಡೀ ದಿವಸ ಬುಳು 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 ಅಂತ ಸೌಂಡ್ ಬರ್ತಾ ಉಂಟು. ಮತ್ತೆ ಇಲ್ಲಿ ಹಾಲೆಲ್ಲ ಕುದಿಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದು ಕಾಫಿ ಕುಡಿಯುವ ಅಂತ ಇದ್ದೇವೆ ನಾವು. ಮತ್ತೆ ನಿನ್ನೆ ರಾತ್ರಿ ನೋಡಿದ್ದೀರಲ್ಲ ರೆಸಿಪಿ ಅಂತ ಆಲ್ರೆಡಿ ಗೊತ್ತಾಗಿರ್ಬೋದು, ಮಂಗಳೂರು ಬನ್ಸ್. ಅದಕ್ಕೆ ಒಂದು ಸುಟೇಬಲ್ ಸಾಂಬಾರು ಮಾಡೋದು ನೋಡುವ ಇವತ್ತು ನಾವು, ಆಯಿತಾ? ಮತ್ತೆ ಎಲ್ಲ ತುಂಬ ಗಮ್ಮತ್ತೆಲ್ಲ ಉಂಟು ಇವತ್ತಿನ ವಿಡಿಯೋದಲ್ಲಿ, ನೋಡಿ ಎಂಡುವರೆಗೆ. ಹಾಗೆ ಎಲ್ಲ ಸಹೋದರರಿಗೆ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಎಲ್ಲ ಸಹೋದರರು ಎಲ್ಲರೂ ಪ್ರೀತಿಯಿಂದ ಒಗ್ಗಟ್ಟಿನಿಂದ ಚಿರಕಾಲ ಬಾಳುವಂತಾಗಲಿ, ನಿಮ್ಮ ಪ್ರೀತಿ ಶಾಶ್ವತವಾಗಲಿ. ಹಾಗೆಯೇ ಅಕ್ಕ ತಂಗಿಯರ ಪ್ರೀತಿ ನಿಮ್ಮನ್ನು ರಕ್ಷಣೆ ಮಾಡಲಿ ಸದಾಕಾಲ ಅಂತ ಈ ಸಂದರ್ಭದಲ್ಲಿ ನನ್ನದು ಕೂಡ ಒಂದು ಪ್ರಾರ್ಥನೆ. ಬನ್ಸಿನ ಹಿಟ್ಟು ಹೇಗಾಗಿದೆ ನೋಡುವಲ್ಲ ಇವತ್ತು. ಹುಳಿ ಬಂದಿದ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಉಂಟು ಹಿಟ್ಟಿಗೆ. ಟೇಸ್ಟಿಯಾದ ಹೆಲ್ದಿ ಹಾಫ್ ಹೆಲ್ದಿ ಆದ, ಯಾಕಂದ್ರೆ ಮೈದಾ ಮತ್ತು ಸಕ್ಕರೆ ಹಾಕಿದ ಕಾರಣ ಹೆಲ್ದಿ ಇಂದ ಫುಲ್ ಹೇಳಲಿಕ್ಕೆ ಆಗುದಿಲ್ಲ. ಇಂಥ ರೆಸಿಪಿ ತಿಂಗಳಿಗೆ ಒಮ್ಮೆಲ್ಲ ತಿನ್ಬಹುದು ನಾವು, ಬಟ್ ಅಷ್ಟೇನು ಎಕ್ಸರ್ಸೈಸ್ ಅಥವಾ ಏನಾದ್ರೂ ಅದಕ್ಕೆ ಬರ್ನಿಂಗ್ ಆಗುವಂತಹ ಇದು ಮಾಡಬೇಕು ನಾವು, ಹೊಟ್ಟೆಯಲ್ಲಿ ಬಿಡಬಾರ್ದು. ಹಾಗೆ ಮತ್ತೆ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೇನೆ ನಾನು ಕಾಯಿಸ್ಲಿಕ್ಕೆ. ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲಿ ತಿನ್ನೋದು ಹೆಲ್ದಿ ಅಲ್ವಾ, ಹಾಗೆ ಹೇಳಿದ್ದು ನಾನು ಹೆಲ್ದಿ ಅಂತ. ನೋಡಿ, ಸುಂದರವಾದ ಬನ್ಸ್ ರೆಡಿ ಆಗ್ತಾ ಉಂಟು. ಮಂಗಳೂರು ಬನ್ಸ್ ಬನ್ನಿ, ನಮ್ಮ ಮನೆಯ ಮಂಗಳೂರು ಬನ್ಸ್ ಸವಿರಿ. ಇದು ಪುತ್ತೂರು ಬನ್ಸ್ ನೋಡಿ ಫ್ರೆಂಡ್ಸ್, ಇಷ್ಟೇ ಸಣ್ಣ ಸೈಜ್ ಆಗುದು. ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಬನ್ಸ್ ನೋಡುವಲ್ಲ, ಲೇಯರ್ ಆಗಿದೆ ಅಂತ. ನೋಡಿ ಇಷ್ಟು ಲೇಯರ್ ಬಂದಿದೆ. ನಾನು ಸೋಡಾ ಪುಡಿ ಹಾಕಲಿಲ್ಲ, ಹಾಗೆ ಪರವಾಗಿಲ್ಲ. ಕಿಟ್ಟಿಗೆ ಹಾಕಿ ನೋಡುವ ಟೇಸ್ಟ್ ಹೇಗಿದ್ದೆ ಅಂತ ಹೇಳ್ತಾಳೆ ಅವಳು, ತಿನ್ನು. ಕಿಟ್ಟುಗೆ ಇಷ್ಟ ಆದರೆ ಟೇಸ್ಟ್ ಉಂಟು ಅಂತ. ಜಾದೋನಿ ಅರ್ಜುನ, ಏ ಅರ್ಜುನ, ಅಜ್ಜು ಬಂಗಾರು ಎನ್ನ ಬಂಗಾರು ಬಾಬು ಶಿವಪ್ರಶಿಲೆ ಎನ್ನ ಕಂಡಾಟದ ಮುದ್ದೆ. ಹ್ಯಾಪಿಯೆಸ್ಟ್ ರಕ್ಷಾಬಂಧನ. ಫ್ರೆಂಡ್ಸ್, ಇವತ್ತು ರಕ್ಷಾಬಂಧನದ ದಿವಸ ನೋಡಿ, ನಾವು ಬಂಟಿಯನ್ನು ಕೂಡ ಚಂದ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ಹೇರ್ ಡ್ರೈಯರಲ್ಲಿ ಅವನನ್ನು ಫುಲ್ ಬಿಸಿ ಮಾಡ್ತಾ ಇದ್ದೇವೆ. ಅವನ ಹೇರ್ ಎಲ್ಲ ನೋಡಿ ಹೊರಗೆ ಅಷ್ಟು ಬೇಗ ಒಣಗುದಿಲ್ಲ, ಹಾಗೆ. ಫ್ರೆಂಡ್ಸ್, ಇವತ್ತು ನಾವು ನಮ್ಮ ವರದನನ್ನು ಮತ್ತು ವರದನ ಮಗ ಗೋವಿಂದ ಮತ್ತು ಅರ್ಜುನನನ್ನು ಕಳಿಸ್ಕೊಡ್ತಾ ಇದ್ದೇವೆ.
ನಮ್ಮ ಸಬ್ಸ್ಕ್ರೈಬರೇ ಒಬ್ಬರು ಅವರು ತುಂಬ ರಿಕ್ವೆಸ್ಟ್ ಮಾಡಿದರು, ನಮಗೆ ಬೇಕು ಬ್ರೀಡಿಂಗ್ ಪರ್ಪಸ್ಸಿಗೆ ಅರ್ಜುನ್ ಬೇಕು, ಮತ್ತು ಅವರಿಗೆ ತೋಟಗಾರಿಕಾ ಕೆಲಸಕ್ಕೆ ಕೃಷಿಗೆಲ್ಲ ಒಂದು ಹಸು ಬೇಕು, ಅದು ಮಲೆನಾಡು ಗಿಡ್ಡಾನೇ ಪ್ಯೂರ್ ಬೇಕು ಅಂತ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಇಷ್ಟೇ ವಿಡಿಯೋ ಇರೋದು. ಸೊ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ನಮ್ಮ ಹಸುಗಳನ್ನು ಕೊಟ್ಟ ಮೇಲೆ ತುಂಬ ಬೇಜಾರಾಗ್ತಾಯಿತ್ತು, ಹಾಗೆ ಸ್ವಲ್ಪ ಮೂಡೆ ಎಲ್ಲ ಆಫ್ ಆಗಿತ್ತು. ಹಾಗೆ ಈಗ ವ್ಲಾಗ್ ಎಂಡ್ ಮಾಡುವಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್. ಗುಡ್ ನೈಟ್.